ಅಣಬೆ ಅಂತ ಹೇಳುವಂಥದ್ದು ಏನು? ಅಣಬೆ ಅಂತ ಹೇಳಿದರೆ ಭೂಮಿಯ ಮೇಲೆ ನಮಗೆ ಇಲ್ಲಿ ತುಳುವಿನಲ್ಲಿ ಇದು ಏನು ಪರಿಚಯ ಇಲ್ಲ, ಲಾಂಬು ಲಾಂಬು ಅಂತೇಳಿ ಹೇಳುವಂಥದ್ದು ಸಾಮಾನ್ಯವಾಗಿ ಇರುವಂಥದ್ದು ಅಲ್ವಾ. ಸೊ ಭೂಮಿಯ ಮೇಲೆ ಮೇಲ್ಮೈ ಮೇಲೆ ಅಥವಾ ಕೆಲವೊಮ್ಮೆ ಒಳಪದರದಿಂದ ಬರುವಂತಹ ರಸವತ್ತಾದ ಶಿಲೀಂಧ್ರದ ಹೂಗೊಂಚಲು ಅಂತೇಳಿ ನಾವು ಹೇಳ್ತೇವೆ. ಇದು ಶಿಲೀಂಧ್ರ. ಶಿಲೀಂಧ್ರ ಅಂತ ಹೇಳಿದ್ರೆ ನಮಗೆ ಗೊತ್ತು ಅಂತಂದರೆ ಬೂಸ್ಟ್ ಬರ್ತದೆ, ಗೊತ್ತು. ಇದು ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥದ್ದು ಬೂಸ್ಟ್ ಬರ್ತದೆ ಅಂತೇಳಿ. ಸೊ ಬೂಸ್ಟ್ ಕೂಡ ಶಿಲೀಂಧ್ರ. ಸೊ ಅದೇ ವರ್ಗದಲ್ಲಿ ಬರುವಂತಹ ಒಂದು ಸೂಕ್ಷ್ಮಾಣು ಜೀವಿ ಅಣಬೆ. ಸೊ ಅಣಬೆ ಸಸ್ಯವರ್ಗಕ್ಕೆ ಸೇರಿದ ಶಿಲೀಂಧ್ರ ಆಗಿದೆ. ಆಹಾರ ಪದಾರ್ಥಗಳ ಪಟ್ಟಿಯಲ್ಲಿ ತರಕಾರಿ ಪದಾರ್ಥವನ್ನಾಗಿ ಇದನ್ನು ಸೇರಿಸಲಾಗಿದೆ. ಸೊ ಇದೊಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತೇಳಿ ಕೂಡ ಹೇಳ್ಬೋದು. ತಿನ್ನುವ ಅಣಬೆ ಪೌಷ್ಟಿಕ ಆಹಾರ ವಸ್ತು. ಇದರಲ್ಲಿ ಸಸಾರಜನಕ ಮತ್ತು ಕೆಲವು ವೈಟಮಿನ್ಗಳು, ಮಿನರಲ್ಗಳು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ತಿಂಡಿಯ ರುಚಿ ರುಚಿಯಾದ ತಿಂಡಿಗಳನ್ನು ಇದರಿಂದ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ನೆಕ್ಸ್ಟ್, ಸೊ ಏನೇನು ಪೋಷಕಾಂಶ ಇದೆ ಅಂತ ಹೇಳಿದರೆ ನೋಡಿ, 30% ಸಸಾರಜನಕ ಇದೆ, ಅದೇ ರೀತಿ ಕಾರ್ಬೋಹೈಡ್ರೇಟ್ಸ್, ಅದೇ ರೀತಿ ಅಮಿನೋ ಆಮ್ಲಗಳು ಕೂಡ ಅದರಲ್ಲಿ ಇದೆ. ಹಾಗೆ ಅತ್ಯುತ್ತಮ ಜೀವಸತ್ವ ವೈಟಮಿನ್ ಬಿ, ವೈಟಮಿನ್ B2, ವೈಟಮಿನ್ B3 ಹಾಗೂ ವೈಟಮಿನ್ ಸಿ ಗಳು ಹೇರಳವಾಗಿ ಈ ಒಂದು ಅಣಬೆಯಲ್ಲಿ ಇದೆ. ಬೇರೆ ಯಾವುದೇ ಸಸ್ಯಜನ್ಯ ವಸ್ತುಗಳಲ್ಲಿ ಸಾಮಾನ್ಯವಾಗಿ ಸಿಗದಿರುವಂಥ ಫೋಲಿಕ್ ಆಮ್ಲ ಇದರಲ್ಲಿ ಇದೆ. ಹಾಗಾಗಿ ಹಾನಿಕಾರಕ ರಕ್ತಹೀನತೆಯನ್ನು ಅದು ಕಡಿಮೆ ಮಾಡುವಂಥ ಒಂದು ಗುಣವನ್ನು ಹೊಂದಿದೆ. ಕಡಿಮೆ ಪ್ರಮಾಣದಲ್ಲಿ ಶರ್ಕರ ಪಿಷ್ಟ ಕಾರ್ಬೋಹೈಡ್ರೇಟ್ ಕಡಿಮೆ ಪ್ರಮಾಣದಲ್ಲಿ ಇರುವ ಕಾರಣ ಹೆಚ್ಚು ಜನರು ಸಕ್ಕರೆ ಕಾಯಿಲೆ ಇರುವವರು, ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಿರುವವರು ಇದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆಮೇಲೆ ನಾರಿನಂಶ, ಫೈಬರ್ ಅಂಶ ಜಾಸ್ತಿ ಇದರಲ್ಲಿ ಇದೆ. ಹಾಗಾಗಿ ಜಠರ ಕ್ರಿಯೆಗೆ ಇದು ಹೆಚ್ಚಿನ ಒಂದು ಉಪಯುಕ್ತವನ್ನು ಕೊಡುತ್ತದೆ. ಸೊ ಅದನ್ನು ಕೂಡ ನಾವು ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾವುದೆಲ್ಲ ಇದೆ? ಅಣಬೆಯಲ್ಲಿ 3 ರೀತಿಯ ಅಣಬೆಗಳು ಇದೆ. ಒಂದು ಖಾದ್ಯ ಅಣಬೆಗಳು, ಅಂದರೆ ನಾವು ತಿನ್ನುವಂತಹ ಅಣಬೆಗಳು. ಎರಡನೇದು ಔಷಧಿ ಅಣಬೆಗಳು, ಅಂದರೆ ಔಷಧೀಯ ಗುಣವನ್ನು ತಗೊಂಡು ಅದನ್ನು ನಾವು ಮೆಡಿಸಿನಲ್ಲಿ ಉಪಯೋಗ ಮಾಡುವಂಥ ಅಣಬೆಗಳು ಇದೆ. ಇನ್ನು ಮೂರನೇದು ವಿಷ ಅಣಬೆಗಳು. ಇದು ತಿನ್ನಲಿಕ್ಕೆ ಯೋಗ್ಯವಾಗಿ ಇಲ್ಲ. ಹೇಗೆ ನಾವು ಇದನ್ನು ಕಂಡುಹಿಡ್ಕೊಳ್ಳುವಂಥದ್ದು ಅಂತೇಳಿದರೆ ನೋಡಿ, ಸಾಮಾನ್ಯವಾಗಿ ಖಾದ್ಯವಾಗಿ ಬಳಸೋದು, ಆಹಾರವಾಗಿ ಬಳಸುವಂಥ ಅಣಬೆಗಳು ಯಾವ ರೀತಿಯಾಗಿ ಇದೆ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಸಾಮಾನ್ಯವಾಗಿ ಸ್ವಲ್ಪ ಬಿಳಿ ಬಣ್ಣದಿಂದ ಕೂಡಿರುವಂತಹ, ಯಾವುದೇ ರೀತಿಯಾದಂತಹ ಕಲ್ಮಶ ಇಲ್ಲದಿರುವಂತಹ ರೀತಿಯಲ್ಲಿ ಇರ್ತದೆ. ಸೊ ಹಾಗಾಗಿ ನೈಸರ್ಗಿಕವಾಗಿ ಸಿಗುವಂತಹ ಅಣಬೆಗಳನ್ನು ನಾವು ಗುರುತಿಸುವ ಒಂದು ಜಾಣ್ಮೆ ಮತ್ತು ನಮ್ಮ ಒಂದು ಗುಣವನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಾವು ಅಣಬೆ ಬೇಸಾಯ ಮಾಡುವಂಥ ಅಣಬೆಯನ್ನು ನಾವು ನೇರವಾಗಿ ಬಳಕೆ ಮಾಡ್ಬೋದು. ನೈಸರ್ಗಿಕವಾಗಿ ಸಿಗುವಂಥದ್ರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಹೇಳುವಂಥದ್ದನ್ನು ಡಿಫ್ರೆನ್ಸಿಯೇಷನ್ ಮಾಡಿಕೊಳ್ಳುವಂಥ ಗುಣ ಗೊತ್ತಿರಬೇಕು. ಹಿಂದಿನ ಕಾಲದಲ್ಲಿ ಸುಮಾರಷ್ಟು ಜನ ನಮ್ಮ ಹಿಂದಿನ ತಲೆಮಾರಿನವರ ಒಂದು ಶಕ್ತಿ ಇತ್ತು. ಈಗ ನಾವೇನಾಗಿದೆ ಅಂತ ಹೇಳಿದರೆ ನಾವು ಪ್ರಕೃತಿಯನ್ನು ಹೆಚ್ಚು ಗಮನಿಸುವಂತಹ ಒಂದು ಕ್ರಿಯೆಯಲ್ಲಿ ನಾವು ಇವತ್ತು ಕಡಿಮೆ ಕೌಶಲ್ಯವನ್ನು ಬೆಳೆಸ್ಕೊಂಡಿರುವ ಕಾರಣ ಆ ರೀತಿಯ ಒಂದು ಐಡೆಂಟಿಫಿಕೇಷನಿಗೆ ನಾವು ಸ್ವಲ್ಪ ಸೋಲ್ತಿದ್ವಿ. ಅದರಲ್ಲಿ ಸ್ವಲ್ಪ ನಾವು ಹೆಚ್ಚಿನ ಒಂದು ಪರಿಣತಿಯನ್ನು ತಗೊಳ್ಬೇಕಾಗ್ತದೆ. ನೆಕ್ಸ್ಟ್, ಆಹಾರಕ್ಕೆ ಯೋಗ್ಯವಲ್ಲದ ಅಣಬೆಗಳು, ವಿಷಯುಕ್ತವಾದಂಥ ಅಣಬೆಗಳು ಈ ರೀತಿಯಾಗಿರ್ತದೆ. ನಮಗೆ ನೋಡಿದಾಗಲೇ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಡಾರ್ಕ್ ಕಲರ್ ಇರುವಂಥ ಅಣಬೆಗಳು ಇವೆಲ್ಲವೂ ಕೂಡ ವಿಷಯುಕ್ತವಾದಂಥ ಅಣಬೆಗಳು. ಕೆಲವು ಅದರಲ್ಲಿ ಎಷ್ಟು ವಿಷ ಇದೆ ಅಂತ ಹೇಳಿದರೆ ಈವನ್ ಕೆಲವೊಮ್ಮೆ ನಮ್ಮ ಸ್ಪರ್ಶ ಮಾತ್ರದಲ್ಲಿ ಅಥವಾ ನಮ್ಮ ಸ್ವಲ್ಪ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಅದನ್ನು ಸೇವನೆ ಮಾಡಿತು ಅಂತೇಳಿ ಆದರೆ ಮರಣ ಆಗುವಂತಹ ಸಂಭವನೆ ಇರುವಂತಹ ಕೆಲವು ಅಣಬೆಗಳು ಕೂಡ ಇದೆ. ಸೊ ಹಾಗಾಗಿ ಜಾಗ್ರತೆ ಬೇಕು, ತುಂಬ ಜಾಗ್ರತೆ ಬೇಕಾಗ್ತದೆ ಇದರಲ್ಲಿ. ಹಾಗಂತೇಳಿ ನಮ್ಮ ಖಾದ್ಯ ಇರುವಂತಹ ಅಣಬೆಯೂ ಕೂಡ ಕೆಲವೊಂದು ಕಲರ್ ಇರುವಂತಹ ಅಣಬೆ ಕೂಡ ಇದೆ ಇಲ್ಲ ಅಂತೇಳಿ ಹೇಳೋದಿಲ್ಲ. ಆ ರೀತಿಯ ಅಣಬೆಗಳು ಕೂಡ ಇದೆ. ಹಾಗಾಗಿ ಸ್ವಲ್ಪ ಅದರಲ್ಲಿ ಜಾಗೃತಿಯಾಗಿ ನಾವು ಅದನ್ನು ಮುಂದುವರಿಯಬೇಕಾಗ್ತದೆ. ನೆಕ್ಸ್ಟ್, ಸೊ ಸಾಮಾನ್ಯವಾಗಿ ಬೇಸಾಯಕ್ಕೆ ಯೋಗ್ಯ ಇರುವಂಥ ಅಣಬೆಗಳಲ್ಲಿ ಸಾಮಾನ್ಯ 3-4 ವಿಧಗಳು ನಾವು ಇಲ್ಲಿ ನೋಡ್ತೇವೆ. ಒಂದು ಅಂತ ಹೇಳಿದರೆ ಗುಂಡು ಅಣಬೆ ಅಥವಾ ಬಿಳಿ ಅಣಬೆ ಅಥವಾ ಯುರೋಪಿಯನ್ ಅಣಬೆ ಅಂತೇಳಿ ನಾವು ಹೇಳ್ತೇವೆ, ಅಗಾರಿಕಸ್ ಬೈಸ್ಪೋರಸ್ ಅಂತೇಳಿ. ಸೊ ಇದನ್ನು ನಾವು ಬೆಳೆಸಬೇಕು ಅಂತೇಳಿದರೆ ಹೇಗೆ? ಸೊ ಬೆಳೆಸಬೇಕು ಅಂತೇಳಿ ಆದರೆ
ಇದು ಬೆಟ್ಟ ಗುಡ್ಡ ಪ್ರದೇಶಗಳು ಅಂದರೆ ತಂಪು ಪ್ರದೇಶದಲ್ಲಿ ನಾವು ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಆಮೇಲೆ ತಂಪಾದ ಹವೆ ಇರುವಂಥ ಪ್ರದೇಶದಲ್ಲಿ ಮಾಡ್ಬೋದು. ಬೇರೆ ಕಡೆ ಮಾಡಬೇಕಾದ್ರೆ ಹವಾನಿಯಂತ್ರಣ ವ್ಯವಸ್ಥೆ ಇದ್ದುಕೊಂಡು ನಾವು ಮಾಡಬೇಕಾಗ್ತದೆ. ಸೊ ಇಲ್ಲ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಕೊಠಡಿಯ ಉಷ್ಣಾಂಶ 16 ಡಿಗ್ರಿಯಿಂದ 24 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಇರಬೇಕು. ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಣಬೆಯ ಬೆಳವಣಿಗೆ ಚೆನ್ನಾಗಿ ಆಗುವುದಿಲ್ಲ, ಹಾಳಾಗ್ಬೋದು ಕೆಲವೊಮ್ಮೆ, ಅಥವಾ ಬೆಳವಣಿಗೆ ಕಡಿಮೆ ಆಗ್ತದೆ, ನಮಗೆ ಬೇಕಾದ ಪ್ರಮಾಣದ ರೀತಿಯಲ್ಲಿ ಇರುವುದಿಲ್ಲ. ಚಳಿ ಪ್ರದೇಶವಾದ ಬೇರೆ ವಾತಾವರಣದಲ್ಲಿ ಹೆಚ್ಚು ಹಣ ವೆಚ್ಚ ಮಾಡಬೇಕಾಗ್ತದೆ. ಸ್ವಲ್ಪ ಇದು ಈ ಅಣಬೆಯನ್ನು ಬೆಳೆಸುವಂಥದ್ದು ಸ್ವಲ್ಪ ಕಾಸ್ಟ್ಲಿ ಅಂತ ನಾವು ಹೇಳ್ತೇವೆ. ಯಾಕಂತ ಹೇಳಿದ್ರೆ ಹೆಚ್ಚು ಮೂಲಭೂತ ಸೌಕರ್ಯಕ್ಕೆ ಅಥವಾ ನಿಮ್ಮ ಸೌಕರ್ಯಕ್ಕೆ ನೀವು ಹೆಚ್ಚು ವೆಚ್ಚವನ್ನು ಮಾಡಬೇಕಾಗ್ತದೆ. ಹಾಗಂತೇಳಿ ವೆಚ್ಚ ಮಾಡಿದ್ರಿಂದ ಕಡಿಮೆ ಲಾಭ ಅಂತೇಳಿ ಅಲ್ಲ, ಅತ್ಯುತ್ತಮವಾದಂತಹ ಆದಾಯವನ್ನು ತಂದು ಕೊಡುವಂಥ ಒಂದು ವಿಭಾಗ ಇದು. ಯಾಕಂತ ಹೇಳಿದ್ರೆ ಹೆಚ್ಚು ಆ ರೀತಿಯ ಇದರಿಂದ ನೀವು ಉತ್ಪಾದನವನ್ನು ನೀವು ಮಾಡಿದ್ರಲ್ಲಿ ಹೆಚ್ಚು ಏನು ಬೆಲೆ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ 5 ಸ್ಟಾರ್ ಹೋಟೆಲ್ಸ್ ಅಥವಾ ದೊಡ್ಡ ದೊಡ್ಡ ಮಟ್ಟದ ಇದಕ್ಕೆ ಹೆಚ್ಚು ಇದನ್ನು ಬಳಕೆ ಮಾಡ್ತಾರೆ. ಬಟನ್ ಮಶ್ರೂಮ್ ಅಂತ ನಾವು ಸಾಮಾನ್ಯವಾಗಿ ಹೇಳುವಂಥದ್ದು, ಗುಂಡಣಬೆ ಅಂತೇಳಿ. ಸೊ ಅಲ್ಲಿ ಹೆಚ್ಚು ಬಳಕೆ ಅಂದರೆ ಹೆಚ್ಚು ರೇಟ್ ನಮಗೆ ಸಿಗ್ತದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಲಾಭಾಂಶವು ಇದರಲ್ಲಿ ಇದೆ. ಎರಡನೇದು ನೆಕ್ಸ್ಟ್, ಇದು ನೋಡಿ ಈ ರೀತಿಯಾದಂತಹ ಗುಂಡು ಅಣಬೆ, ಇದು ನನ್ನ ಹೇಳಿದ್ದು ಈಗ ಚಳಿ ಪ್ರದೇಶದ ಈ ವಾತಾವರಣದಲ್ಲಿ ಬೆಳೆಯುವಂಥದ್ದು. ನೆಕ್ಸ್ಟ್, ಇನ್ನು ಕಪ್ಪೆ ಚಿಪ್ಪಿನ ಅಣಬೆ ಅಥವಾ ಡಿಂಗ್ರಿ ಅಣಬೆ, ಫ್ಲೋರೋಟಿಸ್ ಗುಂಪಿಗೆ ಸೇರಿದಂಥ ಅಣಬೆ. ಇದು ಸಾಮಾನ್ಯವಾಗಿ ನಾರ್ಮಲ್ ಟೆಂಪರೇಚರ್ ಇರುವಂತಹ ಜಾಗದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು. ಕಡಿಮೆ ವೆಚ್ಚದಲ್ಲಿ ಕೈತೋಟದ ತರಕಾರಿಯನ್ನು ಮನೆಗಳಲ್ಲಿ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಮಾಡ್ಬೋದು. 23 ದಿನದ ನಂತರ ನಾವು ಕೊಯ್ಲು ಮಾಡ್ಬೋದು. ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಕೊಂಡು ಬೇಕಾದಾಗ ಇದನ್ನು ನಾವು ಉಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾದಂತಹ ಇದು ಅಣಬೆ ಅದು ಬರ್ತದೆ ಅದರಲ್ಲಿ. ನೆಕ್ಸ್ಟ್, ಇನ್ನು ಭತ್ತದ ಹುಲ್ಲಿನ ಅಣಬೆ ವಲ್ಬೇರಿಯಲ್ಲ ಗುಂಪಿಗೆ ಸೇರಿದಂಥದ್ದು. ಉಷ್ಣವಲಯ ಪ್ರದೇಶಗಳಲ್ಲಿ ಅಂದರೆ ನಮ್ಮ ಈ ಪ್ರದೇಶದಲ್ಲೆಲ್ಲ ಸುಲಭವಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಇರುವಂಥದ್ದು. 30 ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶವನ್ನು ಅದು ಬಯಸ್ತದೆ. ಹಾಗಾಗಿ ನಮ್ಮ ಒಂದು ವಾತಾವರಣದಲ್ಲಿ ಸುಲಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು. ಭತ್ತದ ಹುಲ್ಲಿನ ಮೇಲೆ ಯಶಸ್ವಿಯಾಗಿ ನಾವು ಮಾಡ್ಬೋದು. ಇದರ ಆಕಾರ ಇತರೆ ಅಣಬೆಗಳಷ್ಟು ಆಕರ್ಷಕವಾಗಿ ಇಲ್ಲ. ಸ್ವಲ್ಪ ಮಟ್ಟಿಗೆ ಆಕರ್ಷಕತೆಯ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ವ್ಯತ್ಯಾಸ ಇದೆ. ನಿಮಗೆ ಪಿಕ್ಚರ್ ನೋಡಿದಾಗ ಇದು ಗೊತ್ತಾಗ್ತದೆ. ಇದು ನೋಡಿ ಈ ರೀತಿಯಾದಂತಹ ಒಂದು ಅಣಬೆ ಅದು. ಹಾಗಾಗಿ ನೋಡುವಾಗಲೇ ನಮಗೆ ಸ್ವಲ್ಪ ಆಕಾರ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಹೋಗಿ ಆ್ಯಸ್ ಎ ಗ್ರಾಹಕನಾಗಿ ನಾವು ತಗೊಳ್ಳಿಕ್ಕೆ ಹೋದಾಗ ನಾವು ಯಾವಾಗಲೂ ಫಸ್ಟ್ ಕಣ್ಣು ಹಾಕುವಂಥದ್ದು ದೊಡ್ಡದಕ್ಕೆ, ದೊಡ್ಡ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇರುವಂಥದ್ದು ಫಸ್ಟ್ ಕಣ್ಣು ನಮಗೆ ಬರ್ತದೆ. ಆಮೇಲೆ ವರ್ಗಗಳಲ್ಲಿ ಈ ರೀತಿ ಹೋಗುವಾಗ ಜನಪ್ರಿಯತೆಯ ದೃಷ್ಟಿಯಲ್ಲಿ ಹೆಚ್ಚು ಜನಪ್ರಿಯತೆ ಇದರಲ್ಲಿ ಇಲ್ಲ, ಆದರೆ ಸುಲಭವಾಗಿ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂತಹ 3 ವರ್ಗವನ್ನು ಕೂಡ ನಾವು ಬೆಳಿಬೋದು. ಇದರೊಟ್ಟಿಗೆ ಇನ್ನೊಂದು ವರ್ಗ ಇದೆ, ಮಿಲ್ಕಿ ಅಣಬೆ ಅಂತೇಳಿ. ಸೊ ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತೇವೆ. ಅದನ್ನು ಕೂಡ ನಾವು ಸಾಮಾನ್ಯವಾದಂತಹ ಗೃಹ ಮಟ್ಟದ ಇದರಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು. ಸ್ವಲ್ಪ ನೋಡಲಿಕ್ಕೆ ನಮಗೆ ಗುಂಡು ಅಣಬೆ ಥರದ ಲಕ್ಷಣ ಇದ್ದರೂ ಕೂಡ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದು, ಆದರೆ ಮನೆ ಮಟ್ಟದಲ್ಲಿ ನಮ್ಮ ನಾರ್ಮಲ್ ಉಷ್ಣಾಂಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ನಮ್ಮ ಭತ್ತದ ಹುಲ್ಲಿನ ಅಣಬೆ ಹೇಳಿದ್ನಲ್ಲ, ಅದೇ ರೀತಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್, ಏನು ಬೇಕು ಅಣಬೆ ಕೃಷಿ ಮಾಡಬೇಕಾದ್ರೆ ಏನು ಬೇಕು ಅಂತ ಹೇಳಬೇಕು ಅಂತ ಹೇಳಿದರೆ, ಫಸ್ಟಿಗೆ ನಮಗೆ ಏನು ಬೇಕು, ಅಣಬೆ ಕೃಷಿ ಮಾಡಲಿಕ್ಕೆ ಸ್ಥಳಾವಕಾಶ ಬೇಕು. ಯಾವ ರೀತಿಯ ಸ್ಥಳಾವಕಾಶ ಬೇಕು ಅಂತೇಳಿದರೆ, ಸಾಮಾನ್ಯವಾಗಿ ನಾವು ಓಡಾಡದೆ ಇರುವಂತಹದ್ದು. ಈಗ ನಮ್ಮ ಮನೆಯಲ್ಲಿ ಒಂದು ರೂಮ್ ಇದೆ, ಅದನ್ನು ನಾವು ಹೆಚ್ಚು ಬಳಸ್ತಿಲ್ಲ, ಏನೋ ಒಂದು ಸಾಮಗ್ರಿ ಅಲ್ಲಿ ಇಟ್ಟಿದ್ದೇವೆ. ಅಂತಹ ರೂಮನ್ನು ನಾವು ಅಣಬೆ ಬೆಳೀಲಿಕ್ಕೆ ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಂತೇಳಿ ನಮ್ಮದು ಮನೆ ಇದು ವರಾಂಡವ ಮಧ್ಯದ ಹಾಲನ್ನು ನಾವು ಅಣಬೆ ಬೆಳಿತೇವೆ ಕುಡಿದು. ಯಾಕೆಂತ ಹೇಳಿದ್ರೆ ಇದು ಶಿಲೀಂಧ್ರ. ಒಂದು ಸಣ್ಣ ಕಂಟ್ಯಾಮಿನೇಷನ್ ಅಥವಾ ಅದರದ್ದು ಇದು ಬಂತು ಅಂತೇಳಿ ಆದರೆ, ಬೇರೆ ಶಿಲೀಂಧ್ರಗಳೇನಾದರೂ ಅದರ ಮೇಲೆ ಬಂತು ಅಂತೇಳಿ ಆದರೆ ನಿಮ್ಮ ಇಡೀ ಕ್ರಾಪು ಹೋಯ್ತು ಅಂತೇಳಿ ಆದರೆ ನೀವು ಮಾರ್ಕೆಟ್ ಎಲ್ಲ ಎಸ್ಟಾಬ್ಲಿಷ್ ಆಗಿರ್ತದೆ. ಇವತ್ತು ಕೊಡಬೇಕು ನಿಮ್ಮ ಹತ್ರ ಅಣಬೆ ಕಲರ್ ಚೇಂಜ್ ಆಗಿರ್ತದೆ ಅಥವಾ ಬೇರೆ ರೀತಿ ಕಲರ್ ಬಂದಿರ್ತದೆ, ನಿಮಗೆ ಮಾರ್ಕೆಟಿಗೆ ಅದು ಯೋಗ್ಯ ಇಲ್ಲ. ಸೊ ಆ ರೀತಿಯ ಆದಂತಹ ಉಪದ್ರ ಆಗ್ತದೆ. ಹಾಗಾಗಿ ಸ್ವಲ್ಪ ಪ್ರತ್ಯೇಕವಾಗಿದ್ದಂತಹ ಜಾಗವನ್ನು ನಾವು ಬೇಕಾಗ್ತದೆ. ಆಮೇಲೆ ಸ್ವಲ್ಪ ಕತ್ತಲೆ ಇದ್ದಷ್ಟು ಒಳ್ಳೆಯದು, ಕತ್ತಲೆ ಇದ್ದಷ್ಟು ಒಳ್ಳೆಯದು, ಅಥವಾ ಕತ್ತಲೆಯನ್ನು ನಾವು ಕ್ರಿಯೇಟ್ ಮಾಡಬಹುದು. ಮತ್ತು ಇದಕ್ಕೆ ಮಾಹಿತಿ ಬೇಕು.
ಹೇಗೆ ಬೆಳಿಬೇಕು, ಯಾವ ಅಣಬೆಯನ್ನು ನಾವು ಮಾಡ್ಬೋದು, ಎಷ್ಟು ಅದಕ್ಕೆ ಇನ್ವೆಸ್ಟ್ಮೆಂಟ್ ಉಂಟು ಇತ್ಯಾದಿ ಮಾಹಿತಿಗಳು ನಮಗೆ ಬೇಕಾಗ್ತದೆ. ತರಬೇತಿ ಬೇಕು. ಯಾಕೆಂದರೆ ಅಣಬೆಯನ್ನು ಬೆಳಿಬೇಕು, ಏನೇ ಗೊತ್ತಿಲ್ಲ ನಮಗೆ, ಹೇಗೆ ಬೆಳಿಬೇಕು ಎಂದು ಗೊತ್ತಿಲ್ಲ, ಇದನ್ನು ಹೇಗೆ ನಾವು ಬೆಳೆಸುವಂಥದ್ದು. ಸೊ ಈ ರೀತಿಯಾಗಿ ಮಾಹಿತಿ ಮತ್ತು ತರಬೇತಿ ಅವಶ್ಯಕತೆ ಇರ್ತದೆ. ಅಣಬೆ ಬೇಸಾಯ ಮಾಡಬೇಕಾದಂತಹ ಮನಸ್ಸು ಮತ್ತು ಧೈರ್ಯ ಇದು ಬೇಕು. ಸಾಮಾನ್ಯವಾಗಿ ನಾವು ನಾನು ಜೇನು ಕೃಷಿಗೆ ಹೇಳಿದಾಗೆ ನಮ್ಮಲ್ಲಿ ಸಾಮಾನ್ಯವಾಗಿ ಕೇಳಿ ಬರುವಂತಹ ಶಬ್ದಗಳು ಹೇಗೆ ಅಂದರೆ, ನೀವು ಅದನ್ನು ಮಾಡಿದ್ರೆ ನಮ್ಮಿಂದೆಲ್ಲ ಆಗ್ತದೆ, ಅದನ್ನೆಲ್ಲ ಕೊಂಡೋಗಿ ಮಾರುಕಟ್ಟೆ ಮಾಡ್ಲಿಕ್ಕೆ ಆಗ್ತದೆ, ಅಲ್ಲಿ ತಗೊಳ್ಳದಿದ್ರೆ ಈ ರೀತಿ ಸಮಸ್ಯೆಗಳುಂಟು, ಅದನ್ನೆಲ್ಲ ಯಾರು ಮಾಡ್ತಾರೆ, ಅದಕ್ಕಿಂತ ಹೋಗಿ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಅಂಗಡಿಯಿಂದ ತಗೊಂಡು ಬರುವಂಥದ್ದು ಬಹಳ ಒಳ್ಳೆಯದು, ಇಷ್ಟೆಲ್ಲ ಕಷ್ಟಪಡಬೇಕಾ ಹೇಳುವಂತಹ ಒಂದು ಪ್ರಾಥಮಿಕ ಹಿಂಜರಿಕೆ. ಆ ಹಿಂಜರಿಕೆ ಹೋಯಿತು ಅಂತೇಳಿ ಆದರೆ ಮತ್ತೆ ಧೈರ್ಯ, ನಾವು ಮಾಡ್ತೇವೆ, ರಿಸ್ಕ್ ತಗೊಳ್ತೇನೆ, ಏನು ತೊಂದರೆ ಇಲ್ಲ, ಒಂದು ಕ್ರಾಪ್ ಲಾಸ್ ಆದರೂ ಏನು ಸಮಸ್ಯೆ ಇಲ್ಲ ಅಂತ ಹೇಳುವಂಥ ರಿಸ್ಕ್ ತಗೊಳ್ತೇವೆ ಹೇಳೋ ಧೈರ್ಯ ಇದೆ ಅಂತೇಳಿ ಆದರೆ ನಾವು ಅಣಬೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ. ಮತ್ತು ಅಣಬೆ ಬೇಸಾಯಕ್ಕೆ ಬೇಕಾದಂಥ ಅಗತ್ಯ ಸಾಮಗ್ರಿಗಳನ್ನು ಕೂಡ ನಾವು ಒಟ್ಟು ಮಾಡ್ಕೊಳ್ಬೇಕಾಗ್ತದೆ.